ದಾರುಣ ಚಾತ್ ಎಜುಕೇಷನ್ ಸೆಂಟರ್ ಸಿಎಂ ನಗರ ಚೀನಾಲ ಚಿಗುರುಪಾದೆ 8ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಸೊಲಾತ್ ಮಜ್ಲಿಸ್ ವಿದ್ಯಾರ್ಥಿ ಸಂಗಮ ಉಮರಾ ಸಂಗಮ ಅಜ್ಮೀರ್ ಮೌಲಿದ್ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಭಾರಿ ವಿಜೃಂಭಣೆಯಿಂದ ಸಮಾಪ್ತಿಗೊಂಡಿತು. ಇಬ್ರಾಹಿಂ ಪಿಎಂ ಚಿಗುರುಪಾದೆ ಧ್ವಜಾರೋಹಣಗೆಯುವುದರೊಂದಿಗೆ ಚಾಲನೆ ದೊರೆತ ಕಾರ್ಯಕ್ರಮದಲ್ಲಿ ಸಹಸ್ರಾರು ವಿದ್ಯಾಭಿಮಾನಿಗಳು ಹಾಗೂ ಭಕ್ತಾಭಿಮಾನಿಗಳು ಪಾಲ್ಗೊಂಡರು. ಶ್ರೇಷ್ಠರಾದ ವ್ಯಕ್ತಿಗಳ ನೇತೃತ್ವದಲ್ಲಿ ನಡೆದ ಸ್ವಲಾತ್ ಮಜ್ಲಿಸ್ಗೆ ಊರ ಪರವೂರಿನಿಂದ ಭಕ್ತಾಭಿಮಾನಿಗಳು ಆಗಮಿಸಿದ್ದು ವಿಶೇಷತೆಯಾಗಿತ್ತು. ಸೈಯದ್ ಮೊಹಮ್ಮದ್ ಅಟಕೋಯ ತಂಗಲ್ ಮಾಣಿಮುನಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭಕ್ಕೆ ಮೊಯ್ದು ಸಹಾದಿ ಚೆರೂರುರವರ ಪ್ರಾರ್ಥನೆಯೊಂದಿಗೆ ಚಾಲನೆ ದೊರಕಿತು. ಸಮಾರಂಭವನ್ನ ಸೈಯದ್ ಅಹಮದ್ ಜಲಾಲುದ್ದೀನ್ ತಂಗಲ್ ಅಲ್ ಬುಖಾರಿ ಮಲ್ಹರ್ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಇಲ್ಲಿಯ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಆಗಮಿಸುತ್ತಿರುವ ನಾನು ಈ ಚಿಕ್ಕ ಗ್ರಾಮೀಣ ಪ್ರದೇಶದಲ್ಲಿ ದಾರುನ್ ಜಾತ್ ಎಜುಕೇಷನ್ ಸೆಂಟರ್ ವರ್ಷದಿಂದ ವರ್ಷಕ್ಕೆ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು ಕಾಣುತ್ತಿದ್ದೇನೆ. ಇದರಲ್ಲಿ ಈ ಊರಿನವರು ಹಾಗೂ ಪದಾಧಿಕಾರಿಗಳ ಕಠಿಣ പരിശ്രമವಿದೆ ಎಂದರು. രാവിലെ മുതൽ വ്യത്യസ്തങ്ങളായ മജ്‌ലിസുകളും പരിപാടികളും കാരുണ്യ പ്രവർത്തനങ്ങളുമൊക്കെ നമ്മുടെ ഈ മഹത്തായ സെന്ററിന്റെ കീഴിൽ നടന്നു. അല്ലാഹു തആല എല്ലാം ഖബൂൽ ചെയ്യുമാറാവട്ടെ. ഇതിനു വേണ്ടി ഒത്താശ ചെയ്ത സഹകരിച്ച എല്ലാവർക്കും അല്ലാഹു തആല ഖൈറും ബറക്കത്തും നൽകുമാറാവട്ടെ. ആമീൻ. ಆನಂತರ ಮಾತನಾಡಿದ ಮೊಯ್ದು ಸಹಾದಿ ಚೆರೂರು, ಉಪ್ಪಳಕ್ಕೆ ಸಮೀಪವಿರುವ ಚಿಗುರುಪಾದೆ ಚಿನಾಲ ಎಂಬ ಪ್ರದೇಶ 8 ವರ್ಷಕ್ಕೆ ಮೊದಲು ವಿದ್ಯಾಭ್ಯಾಸ ರಂಗದಲ್ಲೂ ಅದೇ ಸಾಂಸ್ಕೃತಿಕ ರಂಗದಲ್ಲೂ ಭಾರಿ ಹಿನ್ನಡೆಯಲ್ಲಿತ್ತು. ಆದರೆ ಇದೀಗ ಅಲ್ಲಾಹುವಿನ ಅನುಗ್ರಹದಿಂದ ಈ ಪ್ರದೇಶ ವಿದ್ಯಾಭ್ಯಾಸ ರಂಗದಲ್ಲೂ ಅದೇ ರೀತಿ ಸಾಂಸ್ಕೃತಿಕ ರಂಗದಲ್ಲೂ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಎಂದು ಹೇಳಿದ್ರು. തികച്ചും വിദ്യാഭ്യാസപരമായും സാംസ്കാരികമായും ഒക്കെ പിന്നിലായിരുന്ന ഒരു പ്രദേശമായിരുന്നു ഏതാണ്ട് 8 ವರ್ಷ മുമ്പ്. ವಾರ್ಷಿಕೋತ್ಸವದ ಬಗ್ಗೆ ವಿವರಣೆಯನ್ನ ನೀಡಿದ ಅಬ್ದುಲ್ ಖಾದರ್ ಸಕಾಫಿ ಅವರು ಮಾತನಾಡಿ, ಅಲ್ಲಾಹುವಿನ ಅನುಗ್ರಹದಿಂದ 3 ದಿನಗಳಲ್ಲಾಗಿ ನಡೆದ ವಾರ್ಷಿಕೋತ್ಸವ ಸಂಭ್ರಮ ಊರಿನವರಿಗೆ ಒಂದು ಉತ್ಸವವಾಗಿ ಮಾರ್ಪಾಟಾಗಿದೆ. ನಿರೀಕ್ಷಿಸಿದ ಜನರಿಗಿಂತಲೂ ಅಧಿಕ ಮಂದಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಕಾರ್ಯಕ್ರಮವನ್ನು ವಿಜಯಗೊಳಿಸಲು ಕಾರಣಕರ್ತರಾದ ಊರ ಪರಬೂರ ಎಲ್ಲ ಭಕ್ತಾಭಿಮಾನಿ ಹಾಗೂ ವಿದ್ಯಾಭಿಮಾನಿಗಳಿಗೂ ನಾನು ಆಭಾರಿಯಾಗಿರುವುದಾಗಿ ಹೇಳಿದ್ರು. ಕಳೆದ 3 ದಿವಸಗಳಿಂದ ಚಿಗುರುಪಾದೆ ಚಿನಾಲ ಎಂಬಲ್ಲಿ ದಾರುನ್ ಜಾತ್ ಎಜುಕೇಷನ್ ಸೆಂಟರ್ ವತಿಯಿಂದ ಕಳೆದ 8 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಅಜ್ಮೀರ್ ಮೌಲಿದ್ ಉಮರಾ ಸಂಗಮ ವಿದ್ಯಾರ್ಥಿ ಸಂಗಮ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಈ ಊರಿನ ಹಾಗೂ ಹೊರ ಊರಿನ ಎಲ್ಲರೂ ಬಂದು ದಾರುನ್ ಜಾತಿನ ಏಳಿಗೆಗಾಗಿ ತನುಮನ ಸಹಕಾರವನ್ನು ತಂದು ಎಲ್ಲವರ ಸಹಾಯವನ್ನು ನೀಡಿ ಸಹಕರಿಸಿದ್ದಾರೆ. ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಸೈಯದ್ ಉಮರ್ ತಂಗಲ್ ದುರ್ಗಿಪಳ್ಳ, ಸಲೀಂ ಮದನಿ ಕುತ್ತರ್, ಅಬುಬಕರ್ ಪೋಕರ್ ಅಡಂತರ್ಕಾಡ್, ಕಾದರ್ ಹಾಚಿವುಪಳ, ಎಂಕೆ ಮೊಹಮ್ಮದ್ ಕಂಚಿಲಾ, ಹಮೀದ್ ಸಹಾದಿ ಬೇರಿಕೆ, ಬೆಚ್ಚಿ ಕತೀಫ್ ಜಹಪರ್ ಸಕಾಫಿ, ಕಲಂದರ್ ಶಾಫಿ ಜೌಹಾರಿ ಕತೀಫ್ ತಲೆಖಳ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಹಮ್ಜಾ ಮಿಸ್ಬಾಯಿ ಮುಖ್ಯ ಪ್ರಭಾಷಣ ನಡೆಸಿದ್ರು. ಬಳಿಕ ಸೈಯದ್ ಜಲಾಲುದ್ದೀನ್ ಅಲ್ ಹಾದಿ ಆದೂರ್ ಅವರ ನೇತೃತ್ವದಲ್ಲಿ ಕೂಟು ಪ್ರಾರ್ಥನೆ ನಡೆಯಿತು. ರಹಮಾನುದ್ಯಾವರ ವಿ4 ನ್ಯೂಸ್ 24/7 ಮಂಜೇಶ್ವರ.